ಅದರ ಟೋನೇ ಸ್ವಲ್ಪ ಚೇಂಜ್ ಇದೆ, ಇದರ ಟೋನೇ ಸ್ವಲ್ಪ ಚೇಂಜ್ ಇದೆ. ಒಂದಿಷ್ಟು ಬಿಟ್ಟುಗಳನ್ನ ಎತ್ತಾಕಿದ್ದಾರೆ ಅಷ್ಟೇ. ಈ ಹಾಡಿನ ಮೂಲ ತುಳುವಿನ ದೀಪುನಲಿಕೆ ಎನ್ನುವ ಆಲ್ಬಮ್. ತೆಲುಗಿನ ಬ್ರಹ್ಮೋತ್ಸವ ಅನ್ನುವ ಸಿನಿಮಾದವರು ಯಥಾವತ್ತಾಗಿ ಬಟ್ಟಿಳಿಸಿದ್ರು. ಹೀಗಿರ್ಬೇಕಾದ್ರೆ ಇದಕ್ಕೆ ಕಾಪಿರೈಟ್ ಕಾಯ್ದೆ ಅನ್ವಯ ಆಗುತ್ತಾ ಗೊತ್ತಿಲ್ಲ. ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ಕಾಂತಾರ ಸಿನಿಮಾದ ಮೇಲೆ ಇದೀಗ ಕೇಸ್ ಬಿದ್ದಿದೆ. ಸಂಗೀತವನ್ನ ಕದ್ದ ಆರೋಪದ ಹಿನ್ನೆಲೆಯಲ್ಲಿ ಮಲಯಾಳಂನ ತೈಕುಡಂ ಬ್ರಿಗೇಡ್ ತಂಡದವರು ಕಾಂತಾರ ಸಿನಿಮಾವನ್ನ ನಿರ್ಮಾಣ ಮಾಡಿದಂತ ಸಂಸ್ಥೆ ಹಾಗೂ ಸಂಗೀತ ನಿರ್ದೇಶಕರ ವಿರುದ್ಧ ದೂರು ದಾಖಲಿಸುವುದಾಗಿ ಹೇಳ್ಕೊಂಡಿದ್ದಾರೆ. ಹಾಗಾದ್ರೆ ಈ ತನಕ 25 ದಿನ ಆಯಿತು ಈ ಸಿನಿಮಾ ರಿಲೀಸ್ ಆಗಿ. ಈ ತನಕ ಅವರು ಎಲ್ಲಿ ಹೋಗಿದ್ರು ಅನ್ನುವ ಪ್ರಶ್ನೆ ಕೂಡ ಇದೀಗ ಮೂಡ್ತಾ ಇದೆ. ಈ ಹಾಡು ಮಲಯಾಳಂನ ಕಾಪಿ ಅನ್ನೋದು ನಿನ್ನೆ ಮೊನ್ನೆ ಗೊತ್ತಾಗಿರುವಂತಹ ಸಂಗತಿಯಲ್ಲ. ಬದಲಾಗಿ ಒಂದಿಷ್ಟು ವಾರಗಳ ಹಿಂದೆಯೇ ಇದು ಮಲಯಾಳಂನಿಂದ ಕದ್ದಿರುವಂತಹ ಒಂದು ಟೋನ್ ಅಂತ ಎಲ್ರಿಗೂ ಗೊತ್ತಾಗಿತ್ತು. ಹಾಗಾದ್ರೆ ಇದು ನಿಜವಾಗ್ಲೂ ಮಲಯಾಳಂನ ನವರಸಂ ಆಲ್ಬಮ್ನಿಂದ ನೇರವಾಗಿ ಬಟ್ಟಿ ಇಳಿಸಲಾಗಿದೆಯಾ ಅಂತ ಕೇಳಿದ್ರೆ ಇಲ್ಲ. ಅದರ ಟೋನೇ ಸ್ವಲ್ಪ ಚೇಂಜ್ ಇದೆ, ಇದರ ಟೋನೇ ಸ್ವಲ್ಪ ಚೇಂಜ್ ಇದೆ. ಒಂದಿಷ್ಟು ಬಿಟ್ಟುಗಳನ್ನ ಎತ್ತಾಕಿದ್ದಾರೆ ಅಷ್ಟೇ. ಹಾಗಂದ ಮಾತ್ರಕ್ಕೆ ಸಂಪೂರ್ಣವಾಗಿ ಅಲ್ಲಿಂದಲೇ ತೆಗೆದು ಹಾಕಿದಾರ ಅಂತ ಕೇಳಿದ್ರೆ ಇಲ್ಲ. ಕಟ್ ಅಂಡ್ ಪೇಸ್ಟ್ ಮಾಡಿದಾರ ಅಂತ ಕೇಳಿದ್ರೆ ಇಲ್ಲ. ಆ ಒಂದು ಟೋನ್ ಒಂದು 10-15 ಸೆಕೆಂಡ್ ಬರುತ್ತೆ, ಅದನ್ನಷ್ಟೇ ಅಲ್ಲಿಂದ ಎತ್ತಾಕಿದ್ದಾರೆ. ಇನ್ನು ಇದೇನು ಹೊಸದೇನಲ್ಲ, ಈ ರೀತಿ ಆಗುವಂಥದ್ದು ಹೊಸದೇನಲ್ವೇ ಅಲ್ಲ. ಅದೆಷ್ಟೋ ಸಿನಿಮಾಗಳ ಹಾಡನ್ನು ಕೇಳಬೇಕಾದ್ರೆ ಇದೆಲ್ಲೋ ಕೇಳ್ದಂಗಿದೆಯಲ್ಲ ಅಂತ ನಮಗೆ ಅನ್ಸುತ್ತೆ. ಆದ್ರೆ ಅದು ಯಾವುದು ಅಂತ ಗೊತ್ತಿರಲ್ಲ. ಒಂದಿಷ್ಟು ನಾವು ಆಲೋಚನೆ ಮಾಡಿದ ಮೇಲೆ ಗೊತ್ತಾಗುತ್ತೆ. ಸೇಮ್ ಇದೇ ಸಿಚುವೇಶನ್ ಅನ್ನ ಕಿರಿಕ್ ಪಾರ್ಟಿ ಸಿನಿಮಾ ಒಂದಿಷ್ಟು ವರ್ಷಗಳ ಹಿಂದೆ ಅನುಭವಿಸಿತ್ತು. ಲಹರಿ ಸಂಸ್ಥೆ ರಕ್ಷಿ ಶೆಟ್ಟಿಯವರ ಮೇಲೆ ಕೇಸ್ ದಾಖಲು ಮಾಡಿದ್ರು. ಆದರೆ ಅದು ಆ ಬಳಿಕ ನಿಲ್ಲಿಲ್ಲ. ಅದು ಕಾಂಪ್ರಮೈಸ್ ಅವರವರೇ ಮಾಡಿಕೊಂಡ್ರು. ಅದೇನೇ ಇರಲಿ, ಅದು ಸುಖಾಂತ್ಯ ಆಯಿತು. ಇದೇ ಕಾಂತಾರ ಸಿನಿಮಾದಲ್ಲಿ ನಾವು ವಾಪೊರ್ಲಿಯಾ ಅನ್ನುವ ಒಂದು ಹಾಡನ್ನ ಕೇಳಿದ್ವಿ. ಈ ಹಾಡಿನ ಮೂಲ ತುಳುವಿನ ದೀಪುನಲಿಕೆ ಎನ್ನುವ ಆಲ್ಬಮ್. ಇದೇ ದೀಪುನಲಿಕೆ ಆಲ್ಬಮ್ನಲ್ಲಿರುವಂತಹ ವಾಲೇಲೆ ಏರೆಗ್ ಮದಿಮೆ ಅನ್ನುವ ಹಾಡನ್ನ ತೆಲುಗಿನ ಬ್ರಹ್ಮೋತ್ಸವ ಅನ್ನುವ ಸಿನಿಮಾದವರು ಯಥಾವತ್ತಾಗಿ ಬಟ್ಟಿ ಇಳಿಸಿದ್ರು. ಈ ವಿಚಾರವಾಗಿ ಒಂದು ಕೇಸ್ ಕೂಡ ದಾಖಲಾಗಿತ್ತು. ಅದಾದ ಬಳಿಕ ಅದು ಏನಾಯಿತೋ ಸರಿಯಾದ ಅಪ್ಡೇಟ್ಸ್ ಇಲ್ಲ, ಸರಿಯಾದ ಮಾಹಿತಿ ಕೂಡ ಇಲ್ಲ. ಅಲ್ಲಿ ಇದೇ ದೀಪುನಲಿಕೆ ಆಲ್ಬಮ್ ಅನ್ನ ನೇರವಾಗಿ ಬಟ್ಟಿ ಇಳಿಸಿದ್ರು. ಆದರೆ ಇಲ್ಲಿ ಕಾಂತಾರ ಸಿನಿಮಾ ನೇರವಾಗಿ ಬಟ್ಟಿ ಇಳಿಸಲಿಲ್ಲ, ಅದನ್ನ ರೆಫರೆನ್ಸ್ ಆಗಿ ತೆಗೆದುಕೊಂಡಿದ್ದಾರೆ. ಈ ಚಿತ್ರದ ಸಂಗೀತ ನಿರ್ದೇಶಕರಾದಂತಹ ಅಜನೀಶ್ ಅವರೇ ಹೇಳಿದ್ರು, ಹೌದು ನಾವು ಅದರಿಂದ ಇನ್ಸ್ಪೈರ್ ಆಗಿ ಟೋನ್ ಅನ್ನ ತೆಗೆದಿದ್ದೀವಿ ಅಷ್ಟೇ. ಹೌದು, ನಿಜವಾಗ್ಲು ಬೇಕಾದ್ರೆ 2 ಹಾಡನ್ನ ಕೇಳಿದ್ರು ಗೊತ್ತಾಗುತ್ತೆ, ಟೋನ್ ಅದೇ ಇದೆ, ಅದು ಕೇವಲ ಒಂದಿಷ್ಟು ಸೆಕೆಂಡ್ಗಳು ಅಷ್ಟೇ. ಹಾಗಂತೇಳಿ ಸಂಪೂರ್ಣವಾಗಿ ಅದನ್ನೇ ಎತ್ತಿಟ್ಟಿದಾರ? ಇಲ್ಲ. ಹೀಗಿರ್ಬೇಕಾದ್ರೆ ಇದಕ್ಕೆ ಕಾಪಿರೈಟ್ ಕಾಯ್ದೆ ಅನ್ವಯ ಆಗುತ್ತಾ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಕಾಪಿರೈಟ್ ಕಾಯ್ದೆ ಅನ್ವಯ ಆಗೋದು ಯಥಾವತ್ತಾಗಿ ಇಟ್ಟರೆ ಮಾತ್ರ. ಇಲ್ಲಿ ಯಥಾವತ್ತಾಗಿ ಇಟ್ಟಿಲ್ಲ. ಬದಲಾಗಿ ಸುಮಾರು 4 ನಿಮಿಷದ ಹಾಡಂತಾದ್ರೆ 4ಕ್ಕೆ 4 ನಿಮಿಷ ಕೂಡ ಅದೇ ಟೋನಲ್ಲಿ ಈ ಹಾಡಿದೆ ಅಂತ ಕೇಳಿದ್ರೆ ಇಲ್ಲ. ಆರಂಭದಲ್ಲಿ ಬರುವಂತಹ 10ರಿಂದ 15 ಸೆಕೆಂಡ್ನ ಬಿಟ್ಟಷ್ಟೇ ನಿಮಗೆ ಹೊಂದಾಣಿಕೆ ಆಗುತ್ತೆ. ಹಾಗಂದ ಮಾತ್ರಕ್ಕೆ ಸಂಪೂರ್ಣವಾಗಿ ಹೊಂದಾಣಿಕೆ ಆಗುತ್ತಾ ಅಂತ ಕೇಳಿದ್ರೆ ಇಲ್ಲ. ಒಂದಿಷ್ಟು ಬಿಟ್ಟುಗಳು ಅದರಲ್ಲೂ ಕೂಡ ಚೇಂಜ್ ಮಾಡಿದ್ದಾರೆ. ಒಂದಿಷ್ಟು ಬಿಟ್ಟುಗಳು ಆಡ್ ಆಗಿದೆ, ಮತ್ತೊಂದಿಷ್ಟು ಬಿಟ್ಟುಗಳನ್ನ ಕಿತ್ತಾಕಿದ್ದಾರೆ. ಹೀಗಾಗಿ ಒಂದೇ ತರ ಅನಿಸಿದ್ರು ಕೂಡ ಇದು ಒಂದೇ ತರ ಅಲ್ಲ. ಇವೆಲ್ಲವನ್ನ ಗಮನಿಸಬೇಕಾದ್ರೆ ಕಾಪಿರೈಟ್ ಕಾಯ್ದೆ ಇಲ್ಲಿ ಅನ್ವಯ ಆಗುತ್ತಾ, ಇಲ್ಲಿ ಈ ಕೇಸು ಸ್ಟ್ರಾಂಗ್ ಆಗಿ ನಿಲ್ಲುತ್ತಾ ಅಂತ ಕೇಳಿದ್ರೆ ಯಾಕೋ ಅನುಮಾನ ಅನ್ನುವ ಉತ್ತರ ಬರುತ್ತೆ. ಅದೇನೇ ಇರಲಿ, ಕೊನೆಯದಾಗಿ ಪ್ರತಿಯೊಬ್ಬರಿಗೂ ಕೂಡ ಮೂಡುವ ಪ್ರಶ್ನೆ ಒಂದೇ. ವರಾಹ ರೂಪಂ ಅನ್ನುವ ಹಾಡು ಈ ಮಟ್ಟಕ್ಕೆ ಫೇಮಸ್ ಆಗಿದೆ, ಇದು ಅಲ್ಲಿಂದ ಎತ್ತಿರೋದು ಅನ್ನುವ ಸುದ್ದಿ ಇಂದು ನೆನ್ನೆಯದಲ್ಲ. ಈ ಸಿನಿಮಾ ಯಾವಾಗ ರಿಲೀಸ್ ಆಯಿತೋ ಅವಾಗಲೇ ಪಿಸು ಪಿಸು ಗುಸು ಗುಸು ಮಾತುಗಳು ಕೇಳಿ ಬಂದಿತ್ತು. ಇಷ್ಟೆಲ್ಲ ಇರಬೇಕಾದ್ರೆ ಕಳೆದ ವಾರ 21ನೇ ತಾರೀಕಿನಂದು ಮಲಯಾಳ ಸಿನಿಮಾ ರಿಲೀಸ್ ಆದ್ಮೇಲೆ ಇವರಿಗೆ ಗೋಚರ ಆಯ್ತಾ ಅನ್ನುವ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಅಷ್ಟೇ ಅಲ್ಲದೆ ಇದೊಂದು ಅವರ ಪ್ರಚಾರದ ಗಿಮಿಕ್ ಆಗಿರಬಹುದಾ ಅನ್ನುವ ಮತ್ತೊಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ. ಅದೇನೇ ಇರಲಿ, ನಮ್ಮ ಹೆಮ್ಮೆಯ ಕನ್ನಡದ ಕಾಂತಾರ ಸಿನಿಮಾ ದೇಶ ವಿದೇಶಗಳಲ್ಲೂ ಕೂಡ ಅಬ್ಬರಿಸಿ ಬೊಬ್ಬೆರಿತಾ ಇದೆ. ಈ ಮಧ್ಯೆ ಒಂದಿಷ್ಟು ವಿದೇಶಿ ತಳಿಗಳು ಕೂಡ ಬಾಯಿಗೆ ಬಂದಂತೆ ಬೊಗಳ್ತಾ ಇದೆ. ಇವೆಲ್ಲದರ ಮಧ್ಯೆ ಇದೀಗ ಮತ್ತೊಂದು ವಿವಾದ.
ಈ ವಿವಾದವನ್ನು ನಾವೇನು ಅಲ್ಲಗೆಳಿತಾ ಇಲ್ಲ, ಈ ವಿವಾದದ ಬಗ್ಗೆ ನಾವೇನು ಹೇಳ್ತಾ ಇಲ್ಲ. ಯಾಕಂದ್ರೆ ಪಾಪ ಅವರು ಕಷ್ಟಪಟ್ಟು ಮಾಡಿದಂತ ಟೋನ್ ಅದು. ಅವರವರೇ ಮಾತಾಡಿ ಬಗೆಹರಿಸಿಕೊಂಡು ಎಲ್ಲದಕ್ಕೂ ಪೂರ್ಣ ವಿರಾಮ ಹಾಕಿದ್ರೆ ಒಳ್ಳೆಯದು. ನಮಸ್ಕಾರ. ಅದರ ಟೋನೇ ಸ್ವಲ್ಪ ಚೇಂಜ್ ಇದೆ, ಇದರ ಟೋನೇ ಸ್ವಲ್ಪ ಚೇಂಜ್ ಇದೆ. ಒಂದಿಷ್ಟು ಬಿಟ್ಟುಗಳನ್ನ ಎತ್ತಾಕಿದ್ದಾರೆ ಅಷ್ಟೇ. ಈ ಹಾಡಿನ ಮೂಲ ತುಳುವಿನ ದೀಪುನಲಿಕೆ ಎನ್ನುವ ಆಲ್ಬಮ್. ತೆಲುಗಿನ ಬ್ರಹ್ಮೋತ್ಸವ ಅನ್ನುವ ಸಿನಿಮಾದವರು ಯಥಾವತ್ತಾಗಿ ಬಟ್ಟಿ ಇಳಿಸಿದ್ರು. ಹೀಗಿರ್ಬೇಕಾದ್ರೆ ಇದಕ್ಕೆ ಕಾರ್ಪೊರೇಟ್ ಕಾಯ್ದೆ ಅನ್ವಯ ಆಗುತ್ತಾ ಗೊತ್ತಿಲ್ಲ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.